की ಕೊಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಬೊಕ್ಕ ಆದರ್ಶ ಮಿತ್ರ ಮಂಡಲದ ಒಟ್ಟು ಸೇರಿಗೆಡು ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾದ ಹರ್ ಘರ್ ತಿರಂಗ್ ಅಭಿಯಾನನು ಕೊಲ್ಯ ಪರಿಸರಡು ಅಂಗಾರ ಕಾಣ ನಡಪಾಯಿರು ಕೈಟು ಭಾರತದ ತ್ರಿವರ್ಣ ಧ್ವಜ ಪತ್ತೊಂದು ಭಾರತ್ ಮಾತಾ ಕಿ ಜೈ ಘೋಷಣೆ ಪಾಡೊಂದು ಕೊಲ್ಯ ಶ್ರೀ ಶಾರದೋತ್ಸವ ಸಮಿತಿ ಕೈತಲರ್ದು ಕೊಲ್ಯ ಪರಿಸರಡು ಮೆರವಣಿಗೆ ನಡಪಾದು ಹರ್ ಘರ್ ತಿರಂಗದ ಅಭಿಯಾನ ನಡಪಾಯಿರು. ಭಾರತಕ್ಕೆ ಸ್ವಾತಂತ್ರ್ಯ ತಿಕ್ಕದು ಇತ್ತೆ 75ನೇ ವರ್ಷದ ಸಂಭ್ರಮ. ಈ ಸಂಭ್ರಮ ಪ್ರತಿ ಇಲ್ಲಡು ತ್ರಿವರ್ಣ ಧ್ವಜ ರಾಪಾದು ಆಚರಣೆ ಆವಡು. ಆ ಮೂಲಕ ಸ್ವಾತಂತ್ರ್ಯಕ್ಕೆ ಬೋಡಾದು ಹೋರಾಟ ಮಲ್ತಿನಕ್ಲೆಗ್ ಬಲಿದಾನ ಮಲ್ತಿನಕ್ಲೆಗ್ ನಮನ ಸಂದಾವಡು ಪಂಡದು ಕಟೋಣ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ತೆರಿಪಾಯರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಿಕ್ಕಿದ 75 ವರ್ಷ ಆಯ್ನಂಚಿನ ಈ ಸಂದರ್ಭಡ್ ನಮ್ಮ ದೇಶದ ಈ ಒಂದು ಐತಿಹಾಸಿಕವಾಯಿನಂಚಿನ ಸ್ವಾತಂತ್ರ್ಯೋತ್ಸವನ ನಮ್ಮ ಮಾತೆಲ್ಲ ಅತ್ಯಂತ ಶ್ರದ್ಧೆಡೆ ಬೊಕ್ಕ ನಮ್ಮ ಈ ದೇಶ ಭಕ್ತಿದ ಈ ಒಂದು ಕೆಲಸಗಳನ್ನು ಭಾರಿ ಪ್ರೀತಿಡೆ ಮಲ್ಪನಂಚಿನ ಜವಾಬ್ದಾರಿ ನಮ್ಮ ಮಾತೆರ್ನೆಲ್ಲ ಉಂಡು. ಅಂಚಾದ ನಮ್ಮ ದೇಶದ ಪ್ರಧಾನಮಂತ್ರಿಲ ಈ ಬಗ್ಗೆ ಕೇಂದ್ರ ಸರ್ಕಾರಲ ಮಾತ ಇಲ್ಲಿ ಇಲ್ಲಡೆ ನಮ್ಮ ದೇಶ ಉಡುಪುನಂಚಿನ ಪ್ರತಿ ಇಲ್ಲಡ್ಲ ಭಾರತದ ಧ್ವಜ ಹಾರಿಸನ ಮುಖಾಂತರ ನಮ್ಮ ದೇಶನ ನನಾತ್ ಸದೃಢ ಗಟ್ಟಿ ಮಲ್ಪನಂಚಿನ ಕೆಲಸಲೆಗೆ ಈ ಒಂಜಿ ಕರೆ ಕೊರನಂಚಿನ ಸಂದರ್ಭಡ್ ನಮ್ಮ ಕೊಲ್ಯದ ಈ ಒಂಜಿ ಶಾರದಾ ಸೇವಾ ಟ್ರಸ್ಟ್ ಶಾರದಾ ಮಂದಿರ ಕೊಲ್ಯ ನೇತ ಮುಖಾಂತರಲ ಈ ಪರಿಸರದ ಮಾತ ಜನಕುಲ್ಲ ಇಲ್ಲಿಲ್ಲಡೆ ಧ್ವಜ ಹಾರಿಸಾವಡು ಪನ್ಪರಂಜಿ ಸಂದೇಶ ಕೊರ್ಪುನ ನಿಟ್ಟಡೆ ನಮ್ಮ ಮಾತೆಲ್ಲ ಸೇರ್ದು ಈ ತಿರಂಗ ಯಾತ್ರೆ ನೀನು ಮಲ್ತಿದ ಈ ಒಂಜಿ ತಿರಂಗ ಯಾತ್ರೆನ ಮಲ್ಪನ ಮುಖಾಂತರ ನಮ್ಮ ಪರಿಸರಡೆ ನಮ್ಮ ಮಾತೆ ಇಲ್ಲಲ್ಲ ಮಾತೆಲ್ಲ ಧ್ವಜನ ಪಾಡೋಡು ಆ ಧ್ವಜದ ಸಂರಕ್ಷಣೆ ಎಲ್ಲ ನಮ್ಮ ಮಾತೆಲ್ಲ ಮಲ್ಪೋಡು ಕೇವಲ ಧ್ವಜ ಮಾತ್ರ ಪಾಡ್ನತ್ತ ಆ ಧ್ವಜನ ಯಾಪ ಜಪಡಾವಡು ಬಗ್ಗೆ ಎಂಚ ಐನು ಎಟ್ಟ ರೀತಿ ದೀವಡು ಪನ್ಪನೆಲ್ಲ ನಮ್ಮ ಮಾತೆಲ್ಲ ಒಟ್ಟು ಸೇರ್ತು ಮಲ್ಪೋಡು ಈ ಒಂಜಿ ಕಾರ್ಯಕ್ರಮ ಇಡೀ ಮಂಗಳೂರು ಕ್ಷೇತ್ರಡ್ ಇಡೀ ಜಿಲ್ಲೆಡ್ ರಾಜ್ಯಡ್ ದೇಶಡ್ ಮಾತಮೇಟ್ಲ ಈ ಭಾರಿ ಉತ್ಸಾಹಡ್ ಮಾತೆರ್ಲ ಈ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಲ್ಪನೆಗೆ ತುಂಬೆ ಮಾತ ಇಲ್ಲಲ್ಲ ಧ್ವಜ ಪಾಡ್ನ ಕೆಲಸ ಮಲ್ತಂದುಲ್ಲೇರು ನಮ್ಮಲ ಮಾತೆರ್ಲ ನಮ್ಮ ಇಲ್ಲಲ್ಲ ಧ್ವಜ ಹಾರಿಸಾಗ ಈ ಸಂದರ್ಭ ಪನಂದು. ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ ಗೌರವ ಅಧ್ಯಕ್ಷರು ಹಿರಿಯ ಸದಸ್ಯರು ಸೀತಾರಾಮ್ ಬಂಗೇರ, ಟ್ರಸ್ಟಿ ತೋನ್ಸೆ ಪುಷ್ಕಳ್ ಕುಮಾರ್ ಹರ್ ಘರ್ ತಿರಂಗ ಅಭಿಯಾನದ ಬಗೆಟು ಪೊಲವು ಕೊರಿಯರು. ಉತ್ಸಾಹದ ಸಮಯದ ನಾವು ಮಾತ ನಮ್ಮ ಪ್ರಧಾನಿ ಗೊತ್ತಿನ ಅಮೃತ ಮಹೋತ್ಸವದ ಸವಿನೆನಪು ನಾಲ್ಕಲೆ ಗುರಿಯೊಳಗೆ ಇದು ಮಾತ ನಮ್ಮ ಸಂತೋಷ ರಾಷ್ಟ್ರದ ಜನ ಆರಿಸಿದ್ರು ಪಂಡ ನಮ್ಮ ಸ್ವಾತಂತ್ರ್ಯ ಇಂಥ ಸಂತೋಷ ಇದೆ ಮುಂತಿರಲ್ಲಿ ಸ್ವಾತಂತ್ರ್ಯ ನಮ್ಮ ಮಲ್ಪೊಂಡ ಏತೋ ಸಾವಿರಾರು ಜನ ಬಲಿದಾನ ಆಗ್ತಾನೆ ಆಂಡ ಆ ಸ್ವಾತಂತ್ರ್ಯ ನಮ್ಮ ಕಲೆ ಉಣ್ಣೆಂಚ ಪಂಪಿನ ಆ ಕೊಂಚಿ ಆಲೋಚನೆ ನಮ್ಮ ಮನಸ್ಸಿಗೆ ಬತ್ತನಾಂಡ ಒಲಿನ ಸ್ವಾತಂತ್ರ್ಯ ಗುಳಪವನ್ನ ತಂದು ಐನ ಅಭಿವೃದ್ಧಿ ఆయన ಉನ್ನತ ಶಿಖರಗೇರಿಸಿನ ಜವಾಬ್ದಾರಿ ಪ್ರಜೆಗೆ ఆయన ಅಂದ್ಕೊಂಡು ಅಂಚೆ ಜಾಗ್ರತ ಉತ್ತಿಷ್ಟ ಜಾಗ್ರತ ನಮ್ಮ ಯಾಪಲ ಲಕ್ಕದ ಜೊದು ಖಾಲಿ ಜೈಪಾಂಡ ಒಂದು ನಮ್ಮ ಮಲ್ಪನ ಕರ್ತವ್ಯವನ್ನು ಮಾತಾಡಲ್ಲ ಮಂತದ್ದು ನಮ್ಮ ರಾಷ್ಟ್ರವನ್ನು ನಮ್ಮ ಮಾನವ ಜನಾಂಗಕ್ಕೆ ಭಾರತದ ಕೊಡುಗೆ ಜಾಸ್ತಿ ಉಂಟು ಆಂಡ ನಂಗೆ ಅವು ಗೊತ್ತಿಜ್ಜಿ ನಮ್ಮ ಸಾಮಾನ್ಯರಿಗೆ ಗೊತ್ತಿಜ್ಜಿ ಆಂಡ ಐನೇ ಕೂಡ
ಹೊರ ವಿಶ್ವಗುರು ಕಂಟಿನಾಡೆ ನಾವು ಮಾತಾಡಲ್ಲ ನಮ್ಮ ಅಳಿಲ ಸೇವೆ ನಮಗೆ ಏತಕ್ಕೆ ಆದ ಸೇವೆ ರಾಷ್ಟ್ರಗಳ ನಮ್ಮ ಇಡೀ ಮಾನವ ಹಿಂದೂ ಸಮಾಜದಿಂದ ಮಾನವ ಸಮಾಜವನ್ನು ನಮ್ಮ ಕೊಡುಗೆ ಮಾತಾಡಲು ನಮ್ಮ ಸಂಕಲ್ಪ ಮಾಡ್ಕೊಂಡು ಈ ಸಂದರ್ಭ ಮಾತಾಡಲು ನಮ್ಮ ಸಂಕಲ್ಪ ಅಂತದ್ದು ಈ ಪಾತ್ರೆ ಅವಕಾಶ ಕೊಡಲಿಕ್ಕೆ ಇದೇ ಮಾತು ಒಂದು ಮಾತಕ್ಕಂಥದ್ದು ಕೊರಳಿದ್ದು ಬಂಧುಗಳೇ, ಭಾರತದ ಈ ಒಂದು ಸ್ವಾತಂತ್ರ್ಯದ ಅಮೃತ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲ ಇದ್ದೇವೆ. ಸನ್ಮಾನ್ಯ ಪ್ರಧಾನಿಯವರ ಬಹಳ ಅದ್ಭುತವಾದಂಥ ಪರಿಕಲ್ಪನೆಯಲ್ಲಿ ಹರ್ ಘರ್ ಮೇ ತ್ರಿರಂಗ ಧ್ವಜ ಅಂದರೆ ವಿಶೇಷವಾಗಿ ಎಲ್ಲ ಮನೆಗಳಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ರಾಷ್ಟ್ರದ ಮೇಲಿನ ಭಕ್ತಿ ಬರಬೇಕೆಂಬ ದೃಷ್ಟಿಯಲ್ಲಿ ಎಲ್ಲ ಮನೆಯಲ್ಲಿ ತ್ರಿರಂಗ ಈ ಒಂದು ಧ್ವಜವನ್ನು ಹಾರಿಸಬೇಕು. ಅದರ ಜೊತೆಗೆ ವಿಶೇಷವಾಗಿ 1947ಕ್ಕೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದರೂ ಕೂಡ 2021ರ ಈ ಒಂದು ವರ್ಷದಲ್ಲಿ ಸ್ವಾತಂತ್ರ್ಯದ ದಿನ ಆಚರಣೆಯ ನಂತರದಲ್ಲಿ ಈ ಅಮೃತ ಸಂಭ್ರಮಕ್ಕೆ ಕಾಲಿಡುವಂಥ ವರ್ಷ ಆಗಿದೆ. ಅದೇ ರೀತಿ 2022 ಬಹಳ ಅದ್ಭುತವಾದಂಥ ಆಚರಣೆಯಲ್ಲಿದ್ದೇವೆ. ಅದನ್ನು 2023ರ ಆಗಸ್ಟ್ವರೆಗೂ ಕೂಡ ಈ ಅಮೃತ ಮಹೋತ್ಸವವನ್ನು ಆಚರಿಸುವಂಥ ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಆ ನೆಲೆಯಲ್ಲಿ ಎಲ್ಲ ಕಡೆ ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ರಾಷ್ಟ್ರ ನಾಯಕರನ್ನು ಸ್ಮರಿಸುವುದರ ಮೂಲಕವಾಗಿ ದೇಶದ ಮೇಲೆ ಅಭಿಮಾನವಿಟ್ಟು ಪ್ರೀತಿಯಿಂದ ಅದನ್ನು ವಿಶೇಷವಾದಂಥ ಕಾಳಜಿಯಿಂದ ಎಲ್ಲರೂ ಕೂಡ ಕರ್ತವ್ಯವನ್ನು ಮಾಡುವ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಧ್ವಜವನ್ನು ಬಹಳ ಗೌರವದಿಂದ ಹಾರಿಸುವುದರ ಮೂಲಕವಾಗಿ ನಮ್ಮ ಈ ಒಂದು ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಆದರ್ಶ ಮಿತ್ರ ಮಂಡಳಿ, ಅದೇ ರೀತಿ ಶಾರದಾ ಮಹಿಳಾ ಮಂಡಳಿಯ ಸಂಯುಕ್ತ ಸಂಘಟನೆಯಲ್ಲಿ ಕೂಡ ಇದನ್ನು ನಮ್ಮ ಶ್ರೀಯುತ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಇಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದು. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂಥ ಎಲ್ಲ ಅತಿಥಿಗಳು ಮತ್ತು ಬಂಧುಗಳು, ನಮ್ಮ ಸದಸ್ಯರಿಗೆ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್, ಉಪಾಧ್ಯಕ್ಷರು ಮೋಹನ್ ಶೆಟ್ಟಿ ಕುಂಪಲ, ಕಾರ್ಯದರ್ಶಿ ರಾಜೇಶ್ ಕೆಎಂ, ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್ ಕೊಲ್ಯ, ಟ್ರಸ್ಟಿಲು ಲಿಂಗಪ್ಪ ಪೂಜಾರಿ, ಯಶೋಧರ್, ಪುಷ್ಪರಾಜ್, ಕಿಶೋರ್, ಗಣೇಶ್, ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರು ಹರೀಶ್ ಬೈಲ್, ಪ್ರಧಾನ ಕಾರ್ಯದರ್ಶಿ ಜಗಜೀವನ್ ಕೊಲ್ಯ, ಕಟ್ಟೋಣ ಸಮಿತಿ ಕಾರ್ಯದರ್ಶಿ ಗಣೇಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.